ಮತ್ತೆ ಇದು ಅವನ ತಾಯಿಯ ಫೋಟೋ ಪ್ರೇಮ. ನೀವು ನೋಡ್ತಾ ಇರ್ಬೋದು, ಬಹುಶಃ ನಮಗೆ ಎಷ್ಟು ಹುಡುಕಿದ್ರು ಕೂಡ ರೂಪೇಶ್ ಶೆಟ್ಟಿ ಅವರ ತಾಯಿಯ ಒಂದು ಎಕ್ಸ್ಕ್ಲೂಸಿವ್ ಫೋಟೋ ನಮಗೆ ಈವರೆಗೆ ಸಿಕ್ಕಿರಲಿಲ್ಲ. ಮತ್ತು ನಾವು ಮಂಗಳೂರಲ್ಲಿ ನಮಗೆ ಸಡನ್ ಕಾಲ್ ಬಂತು, ಚಿಕ್ಕಮ್ಮ ತೀರ್ಕೊಂಡ್ರು ಅಂತೇಳಿ. ಅದು ಇವತ್ತಿಗೆ ಅರಗಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಯಾರಿಗೂ. ಯಾಕಂದರೆ ಇವತ್ತು ಅವನು ಏನಾಗಿದ್ದಾನೆ ಅದನ್ನು ನೋಡಲಿಕ್ಕೆ ಅವರಿಲ್ಲ. ಇಲ್ಲಿ ಚಿಕ್ಕಮ್ಮ ಇಲ್ಲಿ ಅವನ ತಾಯಿ ಮಲಗ್ತಿದ್ರು, ಇಲ್ಲಿ ತಾಯಿ ಮತ್ತು ಚಿಕ್ಕವನು ಇಲ್ಲಿ ಒಂದು ಹಾಲಲ್ಲಿ ಕವರ್ ಮಾಡ್ತಿದ್ದೆ. ಇಲ್ಲಿ ಒಂದು ಹೌದು, ಒಂದು ದೊಡ್ಡ ಪಾಟ್ ಇತ್ತು ಇಲ್ಲಿ, ಅದು ನನ್ನ ಅಜ್ಜ. ಇಲ್ಲಿ ನನ್ನ ಅಜ್ಜಿ ಅಡಿಗೆ ಮಾಡದೇ ಇದ್ದು ಇದೇ ಇದರಲ್ಲಿ. ಈಗ ಅಷ್ಟು ಕೂಡುದಿಲ್ಲ, ಈಗ ಚಿಕ್ಕಮ್ಮ ಮಾಡಿಕೊಡ್ತು. ಚಿಕ್ಕಮ್ಮನ ಮನೆ ಪಕ್ಕದಲ್ಲಿ ಉಂಟು, ಅವ್ರ ಅಜ್ಜಿ ನಮ್ಗೆ ಏನು ಬೇಕು ಇಲ್ಲೇ ಮಾಡಿಕೊಡ್ತಾ ಇದ್ದಿದ್ದು. ಅವನು ಆಲ್ಮೋಸ್ಟ್ ಅಜ್ಜನ ಅಸಿಸ್ಟೆಂಟ್ ಆಗಿದ್ದ ರೂಪೇಶ್. ನನ್ನ ಪ್ರಕಾರ ಈ ಅಂಗಡಿಗೆ ಗ್ರಾಸರಿ ನಾವು ಸಿಟಿಯಿಂದ ತರಬೇಕಲ್ಲ, ಅವ ರಿಕ್ಷಾದಲ್ಲಿ ಹೋಗಿ ಸಾಮಾನು ತರ್ತಾ ಇದ್ದಿದ್ದಲ್ಲ. ಎವ್ರಿ ಡೇ ಇಲ್ಲಿದ್ದಾಗ ರಜೆ ಇರ್ತದಲ್ಲ ಸ್ಕೂಲಿಗೆ, ಆವಾಗ ಎವ್ರಿ ಡೇ ಡ್ಯೂಟಿ ಒಂದು ಅದೇ. ಅವರಂದ್ರೆ ರೂಪೇಶ್ ತಾಯಿ ಅಂದ್ರೆ ನನ್ನ ಅಜ್ಜನಿಗೆ ತುಂಬ ಪ್ರೀತಿ. ಯಾಕಂತ ಹೇಳಿದ್ರೆ ಅದಕ್ಕೊಂದು ವಿಷಯ ಇದೆ, ಅವರಿಗೆ ಅವ್ರ ಲಕ್ಕಿ ಅಂತೆ ನನ್ನ ಅಜ್ಜನಿಗೆ. ಮಕ್ಕಳು ಅವ್ರಿಗೆ ಲಕ್ಕಿ ಅಂತ ಇತ್ತು. ಈ ಹೋಟೆಲು ಅಂಗಡಿ ಎಲ್ಲ ಮಾಡಿದ್ದು ಅವರು ಹುಟ್ಟಿದ ನಂತರ ಅಂತ ಅವ್ರು ಹೇಳೋದು. ಒಂದು ಎಂಗಲ ಇಲ್ಲ, ಒಂದು ಎಂಟ್ರಿ, ಅವ್ರ ಗೇಟ್, ಇದು ನನ್ನ ಮನೆ, ಇದು ನನ್ನ ಮನೆ ಅಂದ್ರೆ ನನ್ನ ಅಜ್ಜಿ ಮನೆ ಅಂದ್ರೆ ನಂದು ಮನೆ, ಇದು ನಮ್ದು ಹಾಲ್. ಇದಂದ್ರೆ ಸಿಂಪಲ್, ಏನು ದೊಡ್ಡದಿಲ್ಲ. ನನ್ನ ಅಜ್ಜ ಏನು ಕಟ್ಟಿದ್ದಾರೆ ಅದನ್ನು ಹಾಗೆ ಮಾಡಿದ್ದೇವೆ, ಹಾಗೆ ಉಂಟು. ಈ ಟೇಬಲ್ ನನ್ನ ಏಜ್ ಆಯ್ತು ಇದಕ್ಕೆ, ನನಗೆ ನನ್ನ ಏಜ್ ಹೇಳುದಿಲ್ಲ, ನನ್ನ ಏಜ್ ಆಗ್ತಿದ್ದಕ್ಕೆ. ಇಲ್ಲಿರೋ ಪ್ರತಿಯೊಂದು ವಸ್ತು ಇದು ಅದೊಂದು ಮತ್ತು ಹೊಸತು. ಅದು ನೋಡಿ, ಅದು ಹೊಸತು ಮಾಡಿ ಹಳತ್ತಾ ಇದ್ದು, ಆದರೆ ಹಳತ್ತು ಇನ್ನೂ ಹೊಸತಾಗಿದೆ ನಮ್ಮ ಮನೆಯಲ್ಲಿ. ಈ ಮನೆಯಲ್ಲಿ ಎಷ್ಟು ಸಮಯ ಇದ್ರು ರೂಪೇಶ್? ಈ ಮನೆಯಲ್ಲಿ ಆಲ್ಮೋಸ್ಟ್ ಅವನು ಚಿಕ್ಕಂದಿನಿಂದ ಇಲ್ಲೇ ಇದ್ದಾನೆ. ನನ್ನ ಲೆಕ್ಕದೊಂದು 6-7 ವರ್ಷ ಇಲ್ಲೇ ಇದ್ದ. ಯಾಕಂದ್ರೆ ಅಲ್ಲಿ ಹೋಗೋದು ತಂದೆ ಮನೆ, ಹೌದು ತಂದೆ ಮನೆ ಇಲ್ಲೇ ಇರೋದು. ಸೊ ಅಜ್ಜಿಯಿಂದ 1-2 ಕಿಲೋಮೀಟರ್ ಡಿಫ್ರೆನ್ಸ್ ತಂದೆ ಮನೆಗೆ ಮತ್ತು ಅಜ್ಜಿ ಮನೆಗೆ. ಸೊ ಅವನು ಇಲ್ಲೂ ಇಡ್ತಾನೆ, ಅಲ್ಲಿ ಇಡ್ತಾ ಇದ್ದ. ಸೊ ಅಷ್ಟು ಇದಾಗಲಿಲ್ಲ. ಸೊ ಮತ್ತೆ ತಾಯಿ ಹುಷಾರಿದ್ದಾಗ 1-2-3 ವರ್ಷ ಅಂತೂ ಇಲ್ಲೇ ಇದ್ದ ಅವನು ಲಾಸ್ಟಿಗೆ. ಮತ್ತೆ ತಿರುಕೊಳ್ಳೋ ತನಕ ಇಲ್ಲೇ ಇದ್ದ ಅವನು. ಮತ್ತು ಅವನ ತಮ್ಮ ಕೂಡ ಇಲ್ಲೇ ಇದ್ದಿದ್ದು. ಮತ್ತು ಇದು ಅವನ ತಾಯಿಯ ಫೋಟೋ ಪ್ರೇಮ. ನೀವು ನೋಡ್ತಾ ಇರ್ಬೋದು, ಬಹುಶಃ ನಮಗೆ ಎಷ್ಟು ಹುಡುಕಿದ್ರು ಕೂಡ ರೂಪೇಶ್ ಶೆಟ್ಟಿ ಅವರ ತಾಯಿಯ ಒಂದು ಎಕ್ಸ್ಕ್ಲೂಸಿವ್ ಫೋಟೋ ನಮಗೆ ಈವರೆಗೆ ಸಿಕ್ಕಿರಲಿಲ್ಲ. ಅದೊಂದು ಸ್ಕ್ರೀನ್ ಶಾಟ್ ಅಷ್ಟೇ ನಮ್ಮ ಹತ್ರ ಇತ್ತು. ಇದು ಅವರ ಫೋಟೋ ನೀವು ನೋಡ್ತಾ ಇರ್ಬೋದು. ಪ್ರೇಮ ಎಲ್ ಶೆಟ್ಟಿ ಅಂತ ಹೇಳಿ ಅವರು ದಿವಂಗತ ಆದದ್ದು 2005ರಲ್ಲಿ. 2005ರಲ್ಲಿ ಅವರು ತೀರ್ಕೊಂಡ್ರು. ಇದು ನಮ್ಮ ಫ್ಯಾಮಿಲಿಗೆ ಆದ ದೊಡ್ಡ ಲಾಸ್ ಆ್ಯಕ್ಚುಲಿ. ಯಾಕಂದರೆ ನಾವು ಎಣಿಸ್ಲಿಲ್ಲ ಹಾಗೆ ಆಗ್ತದೆ ಅಂತೇಳಿ. ಮತ್ತು ನಾವು ಮಂಗಳೂರಲ್ಲಿ ನಮಗೆ ಸಡನ್ ಕಾಲ್ ಬಂತು, ಚಿಕ್ಕಮ್ಮ ತೀರ್ಕೊಂಡ್ರು ಅಂತೇಳಿ. ಅದು ಇವತ್ತಿಗೆ ಅರಗಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಯಾರಿಗೂ. ಯಾಕಂದರೆ ಇವತ್ತು ಅವನು ಏನಾಗಿದ್ದಾನೆ ಅದನ್ನು ನೋಡಲಿಕ್ಕೆ ಅವರಿಲ್ಲ. ಯಾಕಂದ್ರೆ ಅವ್ರು ನೋಡಬೇಕಿತ್ತು, ಅವರಿಗೆ ತುಂಬ ಆಪ್ಸ್ ಇತ್ತು ಅವನ ಮೇಲೆ. ಆ 3 ಮಕ್ಕಳನ್ನು ಒಂದು ಒಳ್ಳೆ ಲೆವೆಲಲ್ಲಿ ನೋಡಬೇಕಂತೇಳಿ ಅವ್ರಿಗೆ. ಯಾಕಂದರೆ ಅವರು ಕೂಡ ಎಜುಕೇಟೆಡ್, PUC ಆಗಿದೆ ಅವ್ರದ್ದು. ನಮ್ಮ ಆ ಟೈಮಲ್ಲಿ PUC ಅಂದರೆ ದೊಡ್ಡ ವಿಷಯ. ಆವಾಗಲೇ ಅವರು ತಂದೆ ಇಂಟರ್ವ್ಯೂ ಮಾಡುವಾಗ ಅವರು ಒಂದು ಮಾತು ಹೇಳಿದರು, ಅವಳು ಸ್ವಲ್ಪ ಕಲ್ತಿದ್ರು ಕೂಡ ಮಕ್ಕಳಿಗೆ ಆದಷ್ಟು ಕಲಿಸುವ ವಿಚಾರದಲ್ಲಿ ಜಾಸ್ತಿ ಪ್ರೇರೇಪಣೆ ಕೊಡ್ತಾ ಇದ್ಲು. ಹೌದೌದು. ಯಾಕಂತ ಹೇಳಿದ್ರೆ ಅವರು ಆ ಟೈಮಲ್ಲಿ ನನಗೇನೆ ಕೆಲವು ವಿಷಯದಲ್ಲಿ, ನಾನು ಆಗ ಕಾಲೇಜಲ್ಲಿ ಇರಬೇಕಾದ್ರೆ ನನಗೆ ಕೆಲವು RBI ಅಂದರೆ ಅದರ ಫುಲ್ ಫಾರ್ಮ್ ಏನು, SBIದು ಫುಲ್ ಫಾರ್ಮ್ ಏನು ಅವರು ಹೇಳ್ಕೊಡೋರು. ಯಾಕಂದರೆ ಅವರು PUC ಕಲ್ತಿದ್ರು. ಡೈಲಿ ಎಲ್ಲ ಅವ್ರ ಮನೆ ಕೆಲಸ ಆದಮೇಲೆ ನಾನು ನೋಡಿದ ಚಿಕ್ಕಮ್ಮ ಅರ್ಧ ಗಂಟೆ ಪೇಪರ್ ಓದಬೇಕು. ಅದನ್ನು ಆ ಟೈಮಲ್ಲಿ ಅರ್ಧ ಗಂಟೆ ಕರೆಕ್ಟ್ ಎಲ್ಲ ಫಸ್ಟ್ ಪೇಜಿಂದ ಉದಯವಾಣಿ ಶುರು ಮಾಡಿ ಲಾಸ್ಟ್ ಪೇಜ್ ತನಕ ಕಂಪ್ಲೀಟ್ ಓದಿ ಅದರಲ್ಲಿರೋ ಇನ್ಫಾರ್ಮೇಷನ್ ಯಾರಾದ್ರು ಕ್ವಶನ್ ಮಾಡಿದ್ರೆ ಆನ್ಸರ್ ಇತ್ತು ಅವ್ರ ಹತ್ರ ಪ್ರತಿಯೊಂದಕ್ಕೆ. ಅಷ್ಟು ಟ್ಯಾಲೆಂಟೆಡ್ ಇದ್ದರು. ಅದು ಅವರ 3 ಮಕ್ಕಳಿಗೂ ಬಂದಿದೆ ಆ್ಯಕ್ಚುಲಿ. ಅವ್ರು ಕಲಿಯೋದ್ರಲ್ಲೂ 3 ಮಕ್ಕಳು ಹುಷಾರು, ಟ್ಯಾಲೆಂಟಲ್ಲೂ ಹುಷಾರು. ಅವರು ಕೂಡ ಹಾಗೆ ಒಂದು ಸಾಂಗ್ ಎಲ್ಲ ಚೆನ್ನಾಗಿ ಆಡ್ತಾಯಿದ್ರು. ಅವರಿಗೂ ಕೂಡ ಹಾಗೆ ಅವ್ರ ಸಾಂಗ್ ಎಲ್ಲ ಆಡ್ತಾಯಿದ್ರು. ಅಂದರೆ ಮನೆಯಲ್ಲಿ ಈಗ ಹೋಗೋದಲ್ಲ, ಮನೆಯಲ್ಲಿ ಆಡ್ತಾಯಿದ್ರು. ಅದು ಎಂಥ ವಿಷಯ ಅಂತ ಹೇಳಿದ್ರೆ ಅವರಿಗೆ ತನ್ನ ಮಕ್ಕಳೊಂದು ಬೆಳಿಬೇಕು ಅನ್ನೋ ಆಸೆ ಆವಾಗಲಿತ್ತು. ಯಾಕಂದರೆ ನಾನು ಚಿಕ್ಕಮ್ಮನ ಹತ್ರ, ಅವರಿಗೆ ನನ್ನ ಹತ್ರ ಯಾಕೆ ತುಂಬ ಕ್ಲೋಸ್ ಇದ್ದೆ ಅಂದರೆ, ನಾನು ದೊಡ್ಡವನು, ಅವರ ಅಕ್ಕ ಮದುವೆ ಆಗಿ ಹೋದಾಗ ನಾನು ಆಗ ಅವ್ರ ಮದುವೆ ನಮ್ಮನ್ನೇ ಸಾಕಿ ಬೆಳೆಸಿದವರೆಲ್ಲ ಅವರೇ ಅಕ್ಕನಿದ್ದ. ಅದಕ್ಕೆ ಅವರಿಗೆ ನನ್ನ ಮತ್ತದು ಬಾಂಡಿಂಗ್ ಇತ್ತು. ಸೊ ನಾನು ಅವರ ಇಲ್ಲಿ ಬಂದರು, ಅವರ ಅಲ್ಲಿ ಗಂಡನ ಮನೆಯಲ್ಲಿರುವಾಗ ನಾನು ಅಲ್ಲಿ ಚಿಕ್ಕಮ್ಮನ ಹತ್ರ ಮಾತಾಡಿ ಅಲ್ಲಿ ಊಟ ಮಾಡಿ ಸಂಜೆ ಚಹಾ ಕುಡಿದೇ ಊರಿಗೆ ಹೋಗೋದು ವಾಪಸ್ಸು. ಒಂದು ದಿವಸ ಅಲ್ಲೇ ಇರ್ತಾ ಇದ್ದೆ ಬೆಳಿಗ್ಗೆ ಬಂದರೆ. ಹಾಗೆ ಅದು ಇತ್ತು. ಅವ್ರು ಹೋಗಲೇಬೇಕು, ಹೋಗೋದಿದ್ದು ಅವ್ರಿಗೆ ಬೇಜಾರಾಗ್ತಿತ್ತು. ಆ ರೀತಿ ಬಾಂಧವ್ಯ ಇತ್ತು. ಅವ್ರು ಹೇಳ್ತಾಯಿದ್ರು, ದೊಡ್ಡದಾದ ಮೇಲೆ ಅವರನ್ನು ಸಹ ಮಂಗಳೂರು ಕಳಿಸೋದು, ಅಲ್ಲೇ ಕಲಿಬೇಕು, ಅಲ್ಲೇ ಕಾಲೇಜಲ್ಲಿ ಓದಬೇಕು, ಇಲ್ಲಿ ಏನಿಲ್ಲ ಅಂತ ಅವರು ಒಂದು ಹೇಳ್ತಾರೆ. ಮಕ್ಕಳು ಆವಾಗಲೇ ಇತ್ತು. ಆದರೆ ದುರಾದೃಷ್ಟ ಅಂತ ಹೇಳಿದ್ರೆ ಅವರನ್ನು ನಾವು ಎಣಿಸದೆ ಒಂದು ಕಳ್ಕೊಂಡ್ವಿ. ಅಲ್ಲ, ಅವ್ರಿಗೆ ಹುಷಾರಿರಲಿಲ್ಲ, ಪುನಃ ಹುಷಾರಾದರೂ
ಆದರೆ ಕೂತಲ್ಲೇ ಒಂದು ದಿವಸ ಅವರ ಮರಣ ಆಗಿತ್ತು. ಅದು ನಮಗೆ ಅರಗಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಅದು ನಮಗೆ ಆಗಲಿಲ್ಲ, ಆಗದೆ ಎಣಿಸಿ ಆ 3 ಮಕ್ಕಳಿಗೆ ಹೇಗಾಗಿರ್ಬೋದು ಅಂತೇಳಿ. ಅದೇ ಬೆನ್ನಲ್ಲಿ ನನ್ನ ಮಾವ ತಾಯಿ ತಮ್ಮ ನೋಡಿ ಅವರೊಂದು ಅವ್ರು 5 ವರ್ಷ ಬಿಟ್ಟು ಅವರು ತೀರ್ಕೊಂಡ್ರು. ಅವರು ಸಹ ದೊಡ್ಡ ಕಲಾವಿದ. ಯಾವುದ್ರಲ್ಲಿ? ನಾಟಕದ ದೇವದಾಸ್ ಕಾಪಿಕಾಡ್ ಅವರದ್ದು ಬಿ ಟೀಮಲ್ಲಿ ಅಶೋಕ್ ಶೆಟ್ಟಿ ಅಂತ ಹೇಳಿದ್ರೆ ಇವರೇ. ಅವರು ಆಲ್ಮೋಸ್ಟ್ ನವೀನ್ ಡಿ ಪಾಟೀಲ ಇದನ್ನು ರೀಪ್ಲೇಸ್ಮೆಂಟನ್ನು ಮಾಡ್ತಾಯಿದ್ರು. ಅಂದರೆ ರೀಪ್ಲೇಸ್ಮೆಂಟ್ ಅಂದರೆ ಬಿ ಟೀಮಲ್ಲಿ ಆ ಕ್ಯಾರೆಕ್ಟರ್ ಮಾಡ್ತಾಯಿದ್ರು. ಅಷ್ಟು ಹೆಸರು ಮಾಡಿದ್ದಾರೆ ಅವರು ಮಾಡಿದಾಗ ಇಷ್ಟೊತ್ತಿಗೆ ಅವರು ಇರ್ತಾ ಇದ್ರೆ ಇವತ್ತು ಎಲ್ಲ ಮೂವಿಯಲ್ಲಿ ಇರಬೇಕಿತ್ತು. ಅವರು ಸತೀಶ್ ಬಂದಾಳೆ ಇದ್ದಾರಲ್ಲ ತುಳುವಿನ, ಅವರದ್ದು ಕ್ಲೋಸ್ ಫ್ರೆಂಡ್ ಇವರು. ಅವರಿಬ್ಬರು ಒಟ್ಟಿಗೆ ಎಂಟ್ರಿ ಆಗಿದ್ದು ಸ್ಟೇಜಿಗೆ ಬಿ ಗ್ರೂಪ್ ಅಲ್ಲಿ. ಫ್ಯಾಮಿಲಿಯಿಂದ ಕೂಡ ತುಳು ನಾಟಕ ರಂಗದಲ್ಲಿ ಇದ್ರು ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ. ಹೇಳಿದ್ದು ಕೆಲವರಿಗೆ ತುಳುಗೆ ಮೊನ್ನೆ ಒಂದು ವಿಷಯದಲ್ಲಿ ತುಂಬಾ ಇದಾಯಿತು. ಕೆಲವರಿಗೆ ವಿಷಯನೇ ಗೊತ್ತಿಲ್ಲ ನಮ್ಮ ಫ್ಯಾಮಿಲಿದು. ನಾವೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವರು ಅದು ಇದು ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ನಾವು ತುಳು ಬಗ್ಗೆ ನಮಗೆ ತುಂಬ ಹೆಮ್ಮೆ ಇದೆ. ಯಾಕಂತ ಹೇಳಿದ್ರೆ ನನ್ನ ಅಜ್ಜ ನೋಡಿ, ಇವರು ನಮ್ಮ ಅಜ್ಜ, ಈಗ ದೊಡ್ಡ ಮಾತಾಡಿದ್ರಲ್ಲ ಇವರು, ಇದು ರೂಪೇಶ್, ಇದು ಚಿಕ್ಕ ತಮ್ಮ ರಾಕೇಶ್ ಅಂತ. ಓಕೆ, ಅವನು ಚಿಕ್ಕವನು, ಅದು ಅಜ್ಜ. ಸೊ ಅಜ್ಜನಿಂದ ಹಿಡ್ದಿದೆ. ಅವರು ಕೂಡ ಇಲ್ಲಿ ಎಲ್ಲ ಡ್ರಾಮಾದಲ್ಲೆಲ್ಲ ಮಾಡ್ತಾ ಇದ್ರು. ಅವರಿಗೆ ಒಂದು ಕ್ರೇಜ್, ಅಲ್ಲ ಕ್ರೇಜ್, ಅವರು ಸಿಕ್ಕಿದ್ರೆ ಚಾನ್ಸ್ ಬಿಡ್ತಾರೆ ಮಾತಾಡೋದ್ರಲ್ಲಿ. ಎಲ್ಲೂ ಸ್ಟೇಜಲ್ಲಿ ಒಂದು ಮಾತಾಡೋದು, ಒಂದು ಮಾತಾಡೋ ವೈಖರಿ ಎಲ್ಲದು. ಅದೇ ರೀತಿ ಅವರು ಅದೇ ಹೇಳಿದ್ರು, ಅವರಿಂದ ಶುರುವಾಗಿದೆ ತುಳು ಬಗ್ಗೆ ಅಭಿಮಾನ. ಅಲ್ಲಿಂದ ಶುರುವಾದದ್ದು ನಮ್ಮ ಹತ್ರ ಹೋಗಿ ಈಗ ರೂಪೇಶ್ ಎಲ್ಲರಿಗೂ ಅಭಿಮಾನ ಇದೆ. ನಾನು ಹೇಳಿದ್ರೆ ಯಾರಿಗೂ ಪ್ರತಿ ಜನರೇಷನಲ್ಲೂ ಒಬ್ಬೊಬ್ಬರು ಇದ್ದಾರೆ. ಸೊ ಅವರು ನನ್ನ ಮಾವೊಂದು ಆಲ್ಮೋಸ್ಟ್ ನನ್ನ ತಮ್ಮನಿಗೆ ಬಂದಿದೆ. ಇದು ರಚನಾ ಕಲಾ ಪ್ರಶಸ್ತಿ ಅಂತ ಹೇಳಿದ್ರೆ ಇದು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಸಿಗುದು. ಆಕ್ಚುಲಿ ಲಲಿತ ಕಲಾ ನೋಡಿ, ಅದಕ್ಕೆ ಯಾವ್ದು ಅಕ್ಕನಿಗೆ ರೂಪನಿಗೆ ಬಂದಿರೋ ಪ್ರಶಸ್ತಿ ಅದು. ರೂಪೇಶ್ ಶೆಟ್ಟಿ ಅವರ ಅಕ್ಕ, ರೂಪೇಶ್ ಶೆಟ್ಟಿ ಅವರ ಅಕ್ಕ. ಅವರಿಗೆ ಕಲಾ ತಿಲಕ ಅಂತ ಡಿಸ್ಟ್ರಿಕ್ಟ್ ಒಂದು ಅವಾರ್ಡ್ ಸಿಕ್ಕಿದೆ ಅವಳಿಗೆ. ಅದು ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಸ್ಕೂಲ್ ವೈಸ್, ಅದು ಸರ್ಟಿಫಿಕೇಟ್ ಕೂಡ ಉಂಟು. ಅದರಲ್ಲಿ ಏನಂತ ಹೇಳಿದ್ರೆ, ನೀವು ಕಾಲೇಜ್ ಇಡೀ ಡಿಸ್ಟ್ರಿಕ್ದು ಎಷ್ಟು ಸ್ಕೂಲ್ ಇದೆ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ. ಅದರಲ್ಲಿ ಪ್ರತಿ 12-15 ಕಾಂಪಿಟೇಷನ್ ಉಂಟು. ಅದರಲ್ಲಿ ನಮ್ಮ ಫಸ್ಟ್ ಪ್ಲೇಸ್ ಬರಬೇಕು. ಫಸ್ಟ್ ಸೆಕೆಂಡ್ ಮತ್ತೆ ಫಸ್ಟ್ ಪ್ಲೇಸ್ ಬಂದಾಗ ಅವರಿಗೆ ಆ ಕಲಾ ತಿಲಕ ಅಂತ ಅವಾರ್ಡ್ ಕೊಡ್ತಾರೆ. ಅದರಲ್ಲಿ ಹೋದವರೆಲ್ಲ ಮಲಯಾಳಿ ಫಿಲ್ಮಲ್ಲಿ ಮೂವಿ ಇಂಡಸ್ಟ್ರಿಗೆ ಎಂಟ್ರಿ ಆಗಿದ್ದಾರೆ. ಇವಳಿಗೂ ಕಾಲ್ ಬಂದಿತ್ತು ಆ ಟೈಮಲ್ಲಿ. ಆದರೆ ಸ್ಕೂಲ್ದು ಟೀಚರ್ ಹೇಳಿದ್ರು ಅದಕ್ಕೆ ಹೋಗೋದು ಬೇಡ ಅಂತ ಹೇಳಿದ್ರು. ಎಜುಕೇಷನ್ಗೆ ಫೋಕಸ್ ಮಾಡುವ, ಇಂಡಸ್ಟ್ರಿಗೆ ಹೋಗೋದು ಬೇಡ ಅಂತ. ಮತ್ತೆ ಅವಳು ಅದರ ಇಂಟ್ರೆಸ್ಟೇ ಬಿಟ್ಬಿಟ್ಲು. ಮತ್ತು ಇದು ಎಜುಕೇಷನ್ ಹೋಯಿತು. ಮತ್ತು ಅವಳು IT ಕಂಪನಿಯಲ್ಲಿ ಕೆಲಸ ಮಾಡೋದು. ಮತ್ತು ಬಾಂಬೆಗೆ ಮದುವೆ ಅದು. ಈಗ ನಮ್ಮ ಭಾವ ತುಂಬ ಜಾಯಿಲ್ ಪರ್ಸನ್. ಸೊ ಒಳ್ಳೆ ಅವ್ರ ಜೊತೆ ಒಂದು ಒಳ್ಳೆ ಜೀವನ ನಡೀತಾ ಇದ್ದು. ಸೊ ಇದು ನಮ್ಮ ಬಿಗ್ ಬಾಸ್ ಟೆಲಿವಿಷನ್ಗೆ ರೂಪೇಶ್ ಶೆಟ್ಟಿ ಎಂಟರ್ ಆಗುವಾಗ ಅವ್ರ ಅಕ್ಕ ಬಂದಿದ್ರು, ನೀವು ನೋಡಿರ್ಬೋದು. ಕರೆಕ್ಟ್, ಅವರು ಹೌದು. ಈ ಸತಿ ಯಾಕಂದ್ರೆ ನಾನು ಎಂಟ್ರಿ ಆಗುವಾಗ ನಾನು ಮತ್ತು ತಾಯಿ ಹೋಗಿದ್ದು, ಅವನು ದೊಡ್ಡಮ್ಮ. ಫಿನಾಲೆಗೆ ನಾನು ಹೇಳಿದ್ದೆ ನೀವೇ ಹೋಗ್ಬೇಕು, ಯಾಕಂತ ಹೇಳಿದ್ರೆ ಅವನಿಗೆ ಎಲ್ಲರನ್ನು ನೋಡಬೇಕಲ್ಲ. ಇವರಿಗೂ ಅವರನ್ನು ಮಿಸ್ ಮಾಡ್ಕೋತಾ ಇದ್ರು. ಸೊ ಅದಕ್ಕೆ ಫಿನಾಲೆಗೆ ಆ ಕಾಲೇ ಫಿನಾಲೆಗೆ ಬರಲಿಲ್ಲ. ಅವಳು ಅದರ ಹಿಂದೆ ಎಷ್ಟು ಕೆಲಸ ಮಾಡಿದಾಳೆ, ಎಷ್ಟು ಇದು ಸಪೋರ್ಟ್ ಮಾಡಿದ್ರೆ ನಮ್ಗೆ ಗೊತ್ತಿದೆ. ಫಿನಾಲೆಯಲ್ಲಿ ಬಂದು ಅವಳು ಆ ಇಮೋಷನ್ಸ್ ನೀವು ನೋಡಿರ್ಬೋದು. ಅದೊಂದು ಅಕ್ಕನಿಗೆ ಅವನ ಬಗ್ಗೆ ಇದ್ದದ್ದು ಪ್ರೀತಿ. ಅವಳು ಯಾವಾಗಲೂ ಅಲ್ಲಿಂದ ಕೇಳೋದು. ಒಂದೊಂದು ಮೂವಿ ರಿಲೀಸ್ ಆದರೂ ಅವಳು ಡೈಲಿ ಕಾಲ್ ಮಾಡೋದು ನನಗೆ, ಅಣ್ಣದ್ದು ಹೇಗೆ ನಡೀತಾ ಉಂಟು, ಜನ ಎಂತ ಉಂಟು, ಎಲ್ಲ ಅಪ್ಡೇಟ್ಸ್ ತಗೊಳ್ತಾ ಇದ್ಲು. ಪ್ರತಿ ಮೂವಿದ ಅಪ್ಡೇಟ್ ತಗೊಳ್ತಾ ಇದ್ಲು. ಆ ಒಂದು ಫ್ಲಾಪ್ ಆಗುವಾಗ ರೂಪೇಶ್ ಎಷ್ಟು ನೋವು ಅನುಭವಿಸಿದಾನ ಅಷ್ಟೇ ನೋವನ್ನು ಅವಳು ಅನುಭವಿಸ್ತಾಳೆ. ಅಕ್ಕ ಅವಳ ಅಕ್ಕನಿಗೆ ಅದನ್ನು ನಮಗೆ ಮಾತ್ರ ಗೊತ್ತು, ಹೊರಗಿನವ್ರಿಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಸ್ವಂತ ತಮ್ಮ ಇಷ್ಟು ಸ್ಟ್ರಗಲ್ ಮಾಡ್ತಾ ಇದ್ದಾನೆ, ಏನು ಆಗ್ತಾ ಇಲ್ಲ, ನಮ್ಮಿಂದ ಕೂಡ ಏನು ಮಾಡಲಿಲ್ಲ. ಯಾಕಂದ್ರೆ ನಾವು ಬ್ಯಾಕ್ಗ್ರೌಂಡ್ ಇಲ್ಲ. ಪ್ರತಿಯೊಂದು ಕಡೆಯಿಂದ ಹೇಳೋದು, ಅದರ ಮೇಲೆ ಟಾಂಟ್ ಕೊಡೋದು, ಅವನು ಐರನ್ ಲೆಗ್, ಅವನು ಲಕ್ಕಿ ಎಲ್ಲ ಅದೆಲ್ಲ ಬರಲಿಕ್ಕೆ ಶುರುವಾಗ ನೀವು ಎಣಿಸಿ. ಅವನಿಗೆ ಆದಾಗ ನಮಗೆ ಇಷ್ಟ ಆಗಬೇಡ, ಅದೇ ರೀತಿ ಅವನ ಅಕ್ಕನಿಗೆ. ಆದರೆ ಯಾವಾಗ ಅದೊಂದು ಗಿರಿಗಿಟ್ಟ ಸಿನಿಮಾ ಒಂದು ಸಕ್ಸಸ್ ಕೊಡ್ತು, ಆವಾಗ ನಾವೆಲ್ಲ ಖುಷಿಗಿಂತ ಜಾಸ್ತಿ ಸ್ವಲ್ಪ ಸಮಾಧಾನ ಆಗಿದೆ. ಯಾಕಂದರೆ ನನ್ನ ತಮ್ಮನಿಗೆ ಏನಾದರೂ ಒಂದು ಒಲಿಯಿತಲ್ಲ ಅಂತ ಒಂದು ಖುಷಿ. ಮಾತನಾಡುವ ಬಾಯಿಗಳು ಮುಚ್ಚಿದಲ್ಲ, ಕರೆಕ್ಟ್. ಮಾತನಾಡುವ ಮತ್ತೆ ಯಾರು ಅವನನ್ನು ಇದು ಹೀಯಾಳಿಸಿದ್ರು ಅವರೇ ಬಂದು ನೆಕ್ಸ್ಟ್ ಮೂವಿ ಮನ್ಪುಗನ ಅಂತ ಮೂವಿ ಮಾಡುವನ ಅಂತ ಕೇಳುವ ಒಂದು ಲೆವೆಲ್ಗೆ ಬಂದಲ್ಲ ಅಂತ, ಅದು ತುಂಬ ಖುಷಿ ಇದೆ. ನಾವು ಯಾರಿಗೂ ಬ್ಲೇಮ್ ಮಾಡೋದಲ್ಲ, ಬಟ್ ನಾವು ನೋಡಿದ್ದನ್ನು ನಾವು ಕೇಳಿದ್ದನ್ನು ನಿಮ್ಮ ಹತ್ರ ಹೇಳಲೇಬೇಕು, ಜನಗಳಿಗೆ ಗೊತ್ತಾಗಬೇಕು. ಯಾಕಂದರೆ 10 ಒಳ್ಳೆಯದು ಹೇಳ್ತಾರೆ, 10 ಕೆಟ್ಟದನ್ನು ಹೇಳಿದ್ದನ್ನು ನಾನು ಹೇಳಲೇಬೇಕು. ಯಾಕಂದರೆ ಅನುಭವಿಸಿದವರು ನಾವಲ್ಲ, ಫ್ಯಾಮಿಲಿ. ಸೊ ಅದಕ್ಕೋಸ್ಕರ ಅವನ ಅಕ್ಕ ಕೂಡ ಹಾಗೆ ಪ್ರತಿಯೊಂದು ಹೆಜ್ಜೆಯಲ್ಲಿ ಅವನ ಸಾಥ್ ಕೊಟ್ಟಿದ್ದಾಳೆ. ಈ ಪ್ರತಿಯೊಂದು ನೋವನ್ನು ಅವಳು ಅನುಭವಿಸಿದ್ದಾಳೆ. ಅದು ಕೆಲವರಿಗೆ ಆಗಿರ್ಬೋದು ಅವಳು ಏನು ಮಾಡಲಿಲ್ಲ ಅಂತ, ಆದರೆ ಅವಳು ಮಾಡಿದ್ದು ತುಂಬ ಇದೆ.
ಅವಳು ಇವತ್ತು ಕೂಡ ಅವನು ಅಲ್ಲಿ ಒಂದೊಂದು ಎಪಿಸೋಡಲ್ಲಿ ಅವನಿಗೆ ಆಗುವ ನೋವು ಅವಳಿಗೆಷ್ಟು ನೋವಾಗ್ತದೆ ಅಂತ ನಮಗೆ ಗೊತ್ತು. ಯಾಕಂತೇಳಿ ಅವ್ರು ಶೇರ್ ಮಾಡೋದು ನನ್ನ ಹತ್ರ, ಭಾವನ ಹತ್ರ ಹೇಳ್ತಾಳೆ. ಸೊ ನಮಗೆ ಗೊತ್ತಿದ್ದು, ನಾವೆಲ್ಲರೂ ಹೇಳ್ಕೊಂಡು ಬರುವಾಗಿಲ್ಲ. ಇದು ಫ್ಯಾಕ್ಟ್. ಇದು ನನ್ನ ಅವನ ಒಂದು ಫ್ಯಾಮಿಲಿಯಲ್ಲಿರೋ ಅಂಶಗಳು. ಇದು ಯಾಕೆ ಹೇಳ್ತಾ ಇದ್ದೆ, ಇಷ್ಟು ದೊಡ್ಡದ ವಿಷಯ ಯಾಕೆ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಜನಗಳಿಗೆ ಅವನೊಂದು ಸಕ್ಸಸ್ ಮಾತ್ರ ಗೊತ್ತಿರೋದು, ಬೆಳೆದು ಬಂದಿರೋ ದಾರಿ ಗೊತ್ತಿಲ್ಲ. ಎಲ್ಲಿ ಯಾವ ನೋಡಿ, ಇದೊಂದು ಇಲ್ಲುಂಟು, ಕರ್ನಾಟಕಕ್ಕೂ ಅಲ್ಲ ಕೇರಳಕ್ಕೂ ಅಲ್ಲ, ಕೇಳೋರಿಲ್ಲ. ಈ ಊರು ಗಡಿಯನ್ನು ನೋಡ್ತಾ ಇಲ್ಲ, ರಕ್ಷಿತ್ ಶೆಟ್ಟಿ ಅವರೊಂದು ಮೂವಿ ಮಾಡಿದ್ರು, ಅದು ಸುಳ್ಳಲ್ಲ, ಅದು ರಿಷಬ್ ಶೆಟ್ಟಿ ಮಾಡಿದ್ರು, ಸಾರಿ, ಅದು 100ಕ್ಕೆ 100 ಸತ್ಯ. ಯಾರು ಕೇಳೋರಿಲ್ಲ. ಈಗ ಕಾಸರಗೋಡಲ್ಲಿ ಕರೆಕ್ಟಾಗಿ ಟೀಚರ್ ಇಲ್ಲ ಕನ್ನಡ ಮೀಡಿಯಮಲ್ಲಿ ಕಲಿಸ್ಲಿಕ್ಕೆ, ಅದನ್ನು ತೆಗಿಲಿಕ್ಕೆ ನೋಡ್ತಾ ಇದ್ರು. ಅದು ಇವಾಗದಲ್ಲ, ಎಷ್ಟು ವರ್ಷದಿಂದ ನಡೀತಾ ಉಂಟು. ಆದರೂ ಕೂಡ ಗಡಿನಾಡಲ್ಲಿ ಇರುವವರು ಇವರು ಬಿಟ್ಟು ಕೊಡಲಿಲ್ಲ, ಕನ್ನಡ ಮೀಡಿಯಮೇ ಕಲಿತಾ ಇದ್ರು. ಇದು ಬಿಟ್ಟರೆ ಅವ್ರು ಮಲಯಾಳಿ ಮೀಡಿಯಮೇ ಕಲಿಬೇಕು, ಫೋರ್ಸ್ಫುಲಿ ಕಲಿಬೇಕು, ಬೇರೆ ಆಪ್ಷನ್ ಇಲ್ಲ. ಮತ್ತೆ ಏನು ಎಲ್ಲ ರಿಚಲ್ಲಿ ಇರೋದು, ಮಂಗಳೂರಿಗೆ ಬರಬೇಕಾದ್ರೆ ಎಷ್ಟುಂಟು ಟಿಕೆಟಿಗೆ, ಹೌದಲ್ಲ? ಅದು ಯಾರಿಗೆ ಸಹ ಅರಿವಾಗುದಿಲ್ಲ. ನಾವು ಗಡಿಯನ್ನೇ ಮುಚ್ಚಿದ್ವಿ, ಗೊತ್ತುಂಟಲ್ಲ, ಮಣ್ಣಾಕಿ ಗಡಿಯನ್ನೇ ಮುಚ್ಚಿದ ಟೈಮ್ ಅದು. ಆಗ ಇವರಿಗೆ ಯಾರು ಇಲ್ಲ. ಇಲ್ಲಿಂದ ಮತ್ತೆ ಹಾಸ್ಪಿಟಲ್ ಹೋಗ್ಬೇಕಾದ್ರೆ ಎಷ್ಟಿತ್ತು, ಕಣ್ಣೂರಿಗೆ ಹೋಗಬೇಕು, ಅದು ಕಾಸರಗೋಡವರಿಗೆ ದೂರ ಆಯಿತು. ಸೊ ಇಂಥ ನೋವುಗಳು ಕೂಡ ಈ ಊರಿನ ಜನಗಳಿಗೆ ಇದೆ. ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಖಾಲಿ ಒಬ್ಬ ಏನೋ ಹೇಳಿದ ಅಂಥೇಳಿ ಅದನ್ನು ಮಾತ್ರ ತಿಳಿಯೋದಲ್ಲ, ಅದರ ಹಿಂದೆ ಏನೆಲ್ಲ ನೋವಿದೆ ಅದನ್ನು ಕೂಡ ನಾವು ತಿಳ್ಕೋಬೇಕು ಅನ್ನೋದು ನಂದೊಂದು ಇದು ಆಸೆ, ಜನಗಳಿಗೆ ಗೊತ್ತಾಗಬೇಕು ಅಂತ ನಾನು ಹೇಳ್ತಾ ಇರೋದು. ಇದು ಸೂಪರ್. ಏನಾದ್ರೂ ಬೇರೆ ನೆನಪುಗಳು ಇದೆಯಾ ಈ ಮನೆಯಲ್ಲಿ? ಈ ಮನೆಯಲ್ಲಿ ನಾವು ನೋಡಿ, ಇದೊಂದು ಹಾಲ್ ಅಲ್ಲ, ಇಲ್ಲಿ ಲೈನಲ್ಲಿ ನಾವು ಬಂದ್ರೆ 2 ತಿಂಗಳು ಲೈನಲ್ಲಿ ಮಾಡ್ಕೊಡೋದು. ಇಲ್ಲಿ ನಾನು, ತಮ್ಮ, ಆಮೇಲೆ ಅವನ ಅಕ್ಕ, ಇಲ್ಲಿ ದೊಡ್ಡ, ಇಲ್ಲಿ ಚಿಕ್ಕಮ್ಮ, ಇಲ್ಲಿ ಅವನ ತಾಯಿ ಮಲಗ್ತಿದ್ರು, ಇಲ್ಲಿ ತಾಯಿ ಮತ್ತು ಚಿಕ್ಕವನು ಇಲ್ಲಿ ಒಂದು ಹಾಲಲ್ಲಿ ಕವರ್ ಮಾಡ್ತಿದ್ದೆ. ಇಲ್ಲಿ ಒಂದು ಹೌದು, ಒಂದು ದೊಡ್ಡ ಕಾಟ್ ಇತ್ತು ಇಲ್ಲಿ, ಅದು ನನ್ನ ಅಜ್ಜ ಒಂದೇ ಚಾವಡಿಯಲ್ಲಿ ಮಲಗುದು. ಅದು ಬೆಡ್ರೂಮ್ ಅಂತ ಒಂದು ಇದೆ, 2 ಬೆಡ್ರೂಮ್ ಇದೊಳಗೆ ತೋರಿಸ್ತೇನೆ ಆಮೇಲೆ. ಅದು 2 ಬೆಡ್ರೂಮ್ ಯೂಸ್ ಆಗ್ತಾ ಇರಲಿಲ್ಲ, ಯಾಕಂದ್ರೆ ಎಲ್ಲ ಒಂದು ನನ್ನ ದೊಡ್ಡ ಒಮ್ಮೊಮ್ಮೆ ಮಾತ್ರ ದೊಡ್ಡ ಏನಾದಿದೆ ಅಲ್ಲಿ ಮಲಗ್ತಿದ್ದು, ಜನ ಜಾಸ್ತಿ ಆದ್ರೆ ಅಲ್ಲಿ ಇಲ್ಲಾಂದ್ರೆ ಇದೇ ವಾಲಲ್ಲಿ ಎಲ್ಲ ಕವರ್ ಮಾಡ್ತಾ ಇದ್ವಿ ನಾವು. ನಮಗೆ ಒಟ್ಟಿಗೆ ಅದು ಈ ಅಜ್ಜ ಕಲಿಸಿದಷ್ಟೇ ಎಲ್ಲ, ತುಂಬ ಕುಟುಂಬ ಒಂದೇ ಇದರಲ್ಲಿ ಇರಬೇಕು. ಹೀಗೆ ಮಾಡ್ಕೊಂಡು ಇಲ್ಲಿ 2 ತಿಂಗಳು ಇಲ್ಲೇ ಹೋಗ್ಲಿಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ ನಮಗೆ. ಆ ರೀತಿ ಒಂದು ಬಾಂಧವ್ಯ ಇಲ್ಲಿ ನಮ್ಗೆ ಬೆಳೆದಿದೆ. ನಿಮ್ಗೆ ಒಬ್ಬೊಬ್ಬರನ್ನು ಇಂಟ್ರೊಡ್ಯೂಸ್ ಮಾಡಿಕೊಡ್ತೇನೆ. ಅಂದರೆ ಇಲ್ಲಿ ಆಲ್ಮೋಸ್ಟ್ ನಮ್ಮ ರಿಲೇಟಿವ್ಸ್ ಆಜುಬಾಜಲ್ಲಿ ಇರೋದೆಲ್ಲ ನಮ್ಮ ರಿಲೇಟಿವ್ಸ್ ಇರೋದು, ಕುಟುಂಬದ ಮನೆಗಳೇ. ನಾವು ಎಲ್ಲ ನಮ್ಮ ಕುಟುಂಬದ ಮನೆಗಳ ಹೈಯೆಸ್ಟ್ ಇರೋದು. ಮತ್ತು ನಮಗೆ ನೆರೆಯವರುಗಳ ಮತ್ತು ಅವರು ಕೂಡ ಒಂದು ಕುಟುಂಬ ಥರ ಆಗೋಗಿದ್ದಾರೆ ಇಲ್ಲಿ. ಎಷ್ಟೇ ದೂರ ಇಲ್ಲ, ಈಗ 1 ಕಿಲೋಮೀಟರ್ 2 ಕಿಲೋಮೀಟರ್ ದೂರ ಇದೆ, ಅವರಿಗೆ ಕೂಡ ನಮ್ಮ ಪರಿಚಯ ಇದೆ. ನಾನು ಚಿಕ್ಕಂದಿನ ನೋಡಿ, ನನಗೆ ಕೆಲವೊಂದು ಹೆಸರು ನೆನಪಿಲ್ಲ, ಆದ್ರೆ ನನ್ನ ಹೆಸರು ಎಲ್ಲರಿಗೂ ನೆನಪಿದೆ. ಯಾಕಂದ್ರೆ ಬರುವಾಗ ನಾವು ನೋಡಿದ್ರಲ್ಲ ಹೌದು, ಅದಂದ್ರೆ ನನ್ನನ್ನು, ಯಾಕಂದ್ರೆ ನನ್ನ ಅಜ್ಜಂದು ಇದರಿಂದ ಆಗಿರೋದು. ಯಾಕಂದ್ರೆ ನಾನು ದೊಡ್ಡ ಪುಳ್ಳಿ ಅಂತ ಹೇಳ್ತೇವಲ್ಲ ಮೊಮ್ಮಗ, ಆವಾಗ ಮರ್ಯಾದೆ ಜಾಸ್ತಿ ಇತ್ತು. ಅಜ್ಜನ ಜೊತೆ ಎಲ್ಲೋ ಹೋಗ್ತಾ ಇದ್ದೆ ನಾನು ಬರುವಾಗ. ಆಗ ಎಲ್ಲ ಇಡೀ ಊರಿಗೆ ಅವರು ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ರು ನನ್ನ ದೊಡ್ಡ ಮಗಳ ಅಂತ. ಅದು ಅಲ್ಲಿಂದ ಸ್ಟಾರ್ಟ್ ಆಗಿದೆ ನಂದು. ಅದಕ್ಕೆ ಇಡೀ ಊರಿಗೆ ನಂದು ಆಲ್ಮೋಸ್ಟ್ ಪರಿಚಯ ಇದೆ. ಸೊ ಅದಕ್ಕೆ ಅವ್ರು ಕೇಳ್ತಾರೆ ಬರೋದಿಲ್ವಾ, ಇಲ್ಲ ನೋಡೋದಿಲ್ವಾ ಅಂತೇಳಿ. ಸೊ ಈ ಊರಿದು ಬಾಂಧವ್ಯ ನನಗೂ ಅಷ್ಟೇ ಇದೆ, ನಮ್ಮ ತಂಗಿ ತಮ್ಮರಿಗೂ ರೂಪೇಶಿಗೂ ಎಲ್ಲರಿಗೂ ಈ ಊರಿದ್ದು ಬಾಂಧವ್ಯ ತುಂಬ ಇದೆ. ಇಲ್ಲಿಂದ ಕಲ್ತದ್ದು ತುಂಬ ಇದೆ. ನಾವು ಈ ಊರಿಂದ ನಮಗೆ ಸಿಕ್ಕಿದ ಪ್ರೀತಿ, ಈ ಸಿಕ್ಕಿದ ಪಾಠ ತುಂಬ ಇದೆ. ಸೊ ಅದಕ್ಕೋಸ್ಕರ ನಾವೊಂದು ಲೆವೆಲಲ್ಲಿ ಬೆಳೆದಿದ್ದೇವೆ ಅಂತ ಹೇಳ್ಬೋದು. ಇವತ್ತೊಂದು ಲೆವೆಲಲ್ಲಿದ್ದರೆ ನಮ್ಮ ಅಜ್ಜ, ನಮ್ಮ ದೊಡ್ಡವರ ಆಶೀರ್ವಾದ, ಅವರು ಕಲಿಸಿಕೊಟ್ಟಂಥ ನಮಗೆ ಒಂದು ಹಾಕಿಕೊಂಡ ದಾರಿ ಮತ್ತು ಜೀವನ ಹೇಗೆ ನಡೆಸಬೇಕು ಅನ್ನೋ ಕೆಲವು ರೀತಿ ನೀತಿಗಳು ನಮಗೆ ಇಲ್ಲಿ ತನಕ ಬರಲಿಕ್ಕೆ ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ನಾನು ಒಳ್ಳೆ ರೀತಿಯಲ್ಲಿ ಬರಲಿಕ್ಕೆ ಆಬ್ವಿಯಸ್ಲಿ ಒಳ್ಳೆ ಮೋಸ ವಂಚನೆ ಅದು ನನ್ನ ಅಜ್ಜನಿಗಂತೂ ಆಗುವುದೇ ಇಲ್ಲ. ಅದೇ ನಮಗೆ ಸಹ ಬಂದಿದೆ. ನಾವು ಬೇಕಾದರೆ ಓಕೆ ಅದು ಆಗೋದಿಲ್ಲ, ಬಿಟ್ಟು ಬಿಡುತ್ತೆ. ಬಟ್ ನಮಗೆ ಇನ್ನೊಬ್ಬನದ್ದು ಹೇಳ್ಕೊಂಡು ತಿನ್ನುವ ಜಾಯಮಾನ ಅಂತೂ ನಮ್ಗೆ ಯಾರಿಗೂ ಬಂದಿಲ್ಲ. ಏನಿದ್ರು ನಿಯತ್ತಲ್ಲಿ ಆ ನಿಯತ್ತೆ ನಮ್ಗೆ ಇಷ್ಟು ಸ್ವಲ್ಪ ಡಿಲೇ ಆದರೂ, ರೂಪೇಶಿಗೆ ಸಕ್ಸಸ್ ತಂದದ್ದು ಲೇಟ್ ಆದರೂ ಒಳ್ಳೆ ಹೆಸರು ತಂತು. ಆ ನಿಯತ್ ಇಲ್ಲದಿದ್ದರೆ ಹೆಸರು ಬಂದಿರ್ಬೋದಿತ್ತು ಅವನಿಗೆ ಯಾವಾಗಲೂ. ಅವನು ಮೊನ್ನೆ ಹೇಳಿದದ್ದು ಸುದೀಪ್ ಅವರ ಕ್ವಶನಿಗೆ, ನಾನಾಗಿರ್ತೇನೆ, ನಾನು ಆಟ ಗೆದ್ದಿರ್ಬೋದು, ಆದರೆ ಜನಗಳನ್ನು ಗೆಲ್ಲಲಿಕ್ಕೆ ಆಗಲ್ಲ. ಅದೇ ಆಗೋದು ಲಾಸ್ಟಿಗೆ. ನಾವು ಜೀವನ ಒಂದು ಸ್ವಲ್ಪ ದುಡ್ಡು ಮಾಡ್ಬೋದು, ಆದರೆ ದುಡ್ಡು ಮಾಡಿದಾಗ 10 ಜನ ಹೇಳೋದೇನು ಅವ ಮಾಡಿದ್ದೆಲ್ಲ ಅನಾಚಾರ ಅಂತ. ಈಗ ನಾನು ಬೆಳೆದಿರುವಾಗ ಅವ ಒಳ್ಳೆ ಕಷ್ಟಪಟ್ಟು ಬಂದಿದ್ದಾನೆ ಅಂತಲೇ ಹೇಳ್ತಾರಲ್ಲ, ಅದು ಮರ್ಯಾದೆ ಜಾಸ್ತಿ. ಅದೇ ರೂಪೇಶಿಗೆ ಈಗ ಸಿಕ್ಕಿರೋದು.
ಸೊ ಅದೆಲ್ಲ ಕ್ರೆಡಿಟ್ ನಮ್ಮ ಹಿರಿಯರಿಗೆ ಹೋಗೋದು. ಹೌದು. ಹೊರಗೆ ನನ್ನ ದೊಡ್ಡನ ಹತ್ರ ಮಾತಾಡ್ಸಿದ್ದೆ, ನೀವು ನೋಡೋದ್ರಿ. ಮತ್ತು ನನ್ನ ಅಜ್ಜ ಅವರ ಕಲಿಸಿದ ಪಾಠ, ಅವರು ತೋರಿಸಿದ ದಾರಿಯಲ್ಲಿ ನಾವು ಹೋಗಿದ್ದಕ್ಕೆ ಇವತ್ತೊಂದು ಲೆವೆಲ್ಗೆ ಬಂದು ನಿಂತಿದ್ದೇವೆ. ನಮ್ಮ ತಂದೆ ತಾಯಿ, ನನ್ನ ತಾಯಿ ಬೆಳೆದಿರೋದು, ಅವನ ತಾಯಿ ಬೆಳೆದಿರೋ ಮನೆಯನ್ನು ತೋರಿಸ್ತೇನೆ. ಸೀದಾ ಈ ಕಡೆಯಿಂದ ಬನ್ನಿ. ಇದು ನಮ್ಮದು ಹಾಲ್. ಓಕೆ, ಇಲ್ಲಿಂದ ಎಂಟ್ರಿ ಆದರೆ ನಮಗೆ ಒಂದು ಚಿಕ್ಕ ಇದು ಸಿಗ್ತದೆ, ಪಾತ್. ಈ ಪಾತಲ್ಲಿ ಒಂದು ಸೈಡಲ್ಲಿ ಒಂದು ಬೆಡ್ರೂಮ್ ಇದೆ. ಇದೊಂದು ಅಜ್ಜಿ ಮಲಗ್ತಾರೆ ಈಗ ಇದರಲ್ಲಿ. ಈಗ ಅಜ್ಜಿ ಇಲ್ಲೇ ಇರೋದು, ಅವರದ್ದು ಎಲ್ಲ ಅವ್ರಿಗೆ ಬಾತ್ರೂಮ್ ಹೋಗ್ಲಿಕ್ಕೆಲ್ಲ ರಾತ್ರಿ ಅದು ಕಷ್ಟ ಆಗ್ತದೆ ಅಂತೇಳಿ ಅದು ಫೆಸಿಲಿಟಿ ಒಳಗೇ ಮಾಡಿದ್ದೇವೆ. ಅದರ ನಂತರ ಇದು ನಮ್ಮದು ಇನ್ನೊಂದು ರೂಮು. ಇಲ್ಲಿ ಏನಿಲ್ಲ, ಇಲ್ಲಿ ಮೊದಲದು ಅಜ್ಜ ನಮ್ಮದು ಒಂದು ದೈವದೆಲ್ಲ ಇದು ಮಾಡ್ತಿದ್ದೆ, ನಾವು ಹೇಳ್ತೇವೆ ಅದಕ್ಕೆ ಅಂತ ಹೇಳ್ತೇವೆ ತಂಬಿಲ ಥರ ಮಾಡ್ತಾ, ಅದು ರೂಮಲ್ಲಿ ಮಾಡ್ತಾ ಇದ್ದೇವೆ. ಇದರಲ್ಲಿ ಕೆಲವು ಫೋಟೋಸ್ ಇಲ್ಲಿ ಉಂಟು, ಅದು ಯಾವುದಕ್ಕೆ ನನಗೆ ಗೊತ್ತಿಲ್ಲ. ಲೈಟ್ ಇದೆಯಾ? ಬನ್ನಿ ಸುದ್ದಿ. ನೋಡಿ, ಇದು ನಮ್ಮ ಅಜ್ಜಂದು ತಾಯಿ. ಓಕೆ, ನಮ್ಮ ಅಜ್ಜ ಅಂದ್ರೆ ರೂಪೇಶದ್ದು ತಾಯಿದ್ದು ತಂದೆ, ಮತ್ತೆ ತಂದೆದು ತಾಯಿದು. ಅವರನ್ನು ನೋಡಿದ್ದೇವೆ. ಇದು ನನ್ನ ತಂದೆ, ಇದು ನನ್ನ ತಾಯಿ ರೂಪೇಶ್ ದೊಡ್ಡಮ್ಮ, ಮತ್ತೆ ಇದು ದೊಡ್ಡಪ್ಪ, ಇದು ನಾನು. ನಿಮ್ಮ ಅಮ್ಮಂದಾದ್ರೆ ಗುರುತು ಸಿಗ್ತದೆ. ಹೌದು, ಅದು ನಾನು. ಆಮೇಲೆ ನೋಡಿ, ರೂಪೇಶ್ ಶೆಟ್ಟಿ ಅವರ ಅಣ್ಣನ ಬಾಲ್ಯದ ಎಕ್ಸ್ಕ್ಲೂಸಿವ್ ಫೋಟೋ ಇಲ್ಲಿದೆ. ಅಲ್ಲ, ಸಪರೇಟ್ ಆಗಿ ಸಿಂಗಲ್ ಇಲ್ಲಿ ಒಂದು ಉಂಟು, ಯಾಕಂದ್ರೆ ನಾನ್ ದೊಡ್ಡವನು, ಅದಕ್ಕೆ ನಂದೆಲ್ಲ ಉಂಟು. ಇವರು ರೂಪೇಶ್ ತಾಯಿದು ಅಕ್ಕ, ತಂಗಿ. ನಂದು ಅಮ್ಮ ಫಸ್ಟ್, ಆಮೇಲೆ ರೂಪೇಶ್ ಇದು ತಾಯಿ, ಆಮೇಲೆ ಇವರು, ಆಮೇಲೆ ಇವರು ವಾರ್ಜ ಅಂತೇಳಿ, ಇವರು ರಘುನಾಥ್ ಅಂತೇಳಿ ನನ್ನ ಚಿಕ್ಕಪ್ಪ. ಇವರು ಇರುವುದು ವಿಟ್ಲದಲ್ಲಿ, ಒಡಿಯೂರು ಹೋಗುವಾಗ ಸಿಗ್ತದೆ. ಇದು ನನಗೆ ಸ್ಪೆಷಲ್ ಆಗಿ ಇದೊಂದು ಚಿಕ್ಕ ಬೆಡ್ರೂಮ್. ಇನ್ನೊಂದು ಇಲ್ಲಿ ಯಾರು ಗೆಸ್ಟ್ ಬಂದರೆ ಮಲಗ್ತಾ ಇದ್ವಿ. ಈಗ ನಾವೇ ಬರೋದು, ನಾವೆಲ್ಲ ಅಂದರೆ. ಮತ್ತೆ ಇದು ಕಿಚನ್, ಓಲ್ಡ್ ಕಿಚನ್ ನಮ್ಮದು. ನೋಡಿ, ಇಲ್ಲಿ ನನ್ನ ಅಜ್ಜಿ ಅಡಿಗೆ ಮಾಡ್ತಾ ಇದ್ದಿದ್ದು ಇದೇ ಇದರಲ್ಲಿ. ಈಗ ಅಷ್ಟು ಕೂಡುದಿಲ್ಲ, ಈಗ ಚಿಕ್ಕಮ್ಮ ಮಾಡಿಕೊಡ್ತು. ಚಿಕ್ಕಮ್ಮನ ಮನೆ ಪಕ್ಕದಲ್ಲೇ ಉಂಟು. ಅವರು ಅಜ್ಜಿ ನಮ್ಗೆ ಏನು ಬೇಕು ಇಲ್ಲೇ ಮಾಡಿಕೊಡ್ತಾ ಇದ್ದಿದ್ದು ಇದೇ ಇದರಲ್ಲಿ. ಇದು ನಮ್ದು ಮಕ್ಕಳಿಗೆ ಬಿಸಿ ಬಿಸಿ. ಬೆಳಿಗ್ಗೆ ನಾವು ಹೇಳೋದಕ್ಕಿಂತ ಮುಂಚೆ ಎಲ್ಲ ರೆಡಿ ಆಗ್ತಿತ್ತು. ಆಗ ಅವರಿಗೆ ತುಂಬಾ ಕೆಪಾಸಿಟಿ ಇತ್ತು ಅವರಿಗೆ. ಇದು ನಮ್ದು ಅಜ್ಜಂದು ಅಂಗಡಿ ಆಕ್ಚುಲಿ, ಈಗೇನಿಲ್ಲ. ಇದು ನಮ್ದು ಅಜ್ಜಂದು ಅಂಗಡಿ ಆಕ್ಚುಲಿ. ಫುಲ್ ಇಲ್ಲಿ ಈ ಪ್ರತಾಪ ನಗರಕ್ಕೆ ದೊಡ್ಡ ಜನರಲ್ ಸ್ಟೋರ್ ಅಂದರೆ ನನ್ನ ಅಜ್ಜಂದು. ಇದು ಆ ಕಡೆ ಉಂಟಲ್ಲ, ಅದು ಹೋಟೆಲ್. ಅದು ಹೊರಗಿಂದ ಎಂಟ್ರಿ ಇದೆ, ಮತ್ತೆ ತೋರಿಸ್ತೇನೆ ನಾನು. ಈ ಅಂಗಡಿಯಲ್ಲಿರೋ ಸಾಮಾನು ಇಡೀ ಊರಿಗೆ ಇಲ್ಲೇ ಸಿಗೋದು. ಎಲ್ಲಿ ಯಾವುದು ತೆನಸು, ಜೀನ್ಸ್ ಏನದಿದ್ರೆ ಇಲ್ಲೇ ತಗೊಳ್ಬೇಕು ಇಡೀ ಊರಿಗೆ. ಮತ್ತು ಅಜ್ಜನ ಜೊತೆ ಬಾಂಧವ್ಯ ಕೂಡ ಹಾಗೆ ಇತ್ತು. ಇವತ್ತು ದುಡ್ಡು ಕೊಡಲಿಕ್ಕೆ ಆಗಲಿಲ್ಲ, ಅವ್ರು ಯಾವತ್ತು ಪ್ರೆಷರ್ ಆಗ್ತಾ ಇರಲಿಲ್ಲ. ಆಯಿತು, ಒಂದು ಲೆಕ್ಕ ಬರೆದು ಇಟ್ಕೊಂಡು ಯಾವಾಗ ಕೊಡು. ಆ ಒಂದು ಬಾಂಡಿಂಗ್, ಬಾಂಧವ್ಯ ಇಲ್ಲಿ ಜನರು ಸಿಗಿತ್ತು. ಅದಕ್ಕೆ ಎಲ್ಲಿಂದ ಬಂದರೆ ಈಗ ಸಿಟಿಗೆ ಹೋಗಿರ್ತಾರೆ, ಆದರೆ ಬಾಬು ಸೆಟ್ನೆಲ್ಲ ಅಂಗಡಿ ತಿಳ್ಕೊಂಡು ಅಡಿಗೆ ಪೋಯ್ ಅಂತೇಳಿ ಹಾಗೆ ಅವರ ಅಂಗಡಿಯಲ್ಲಿ ಸಿಗ್ತದೆ. ಸೊ ಸಾಲ ಪುಸ್ತಕ ಅಲ್ಲೇ ತಗೊಳ್ಳೋದು. ಸೊ ಇದಿತ್ತು. ಈಗ ಯಾರು ಇಲ್ಲ ನಡೆಸಿಗುತ್ತೆ. ಇದಿತ್ತು ಅವರಿಗೋಸ್ಕರ, ದೊಡ್ಡನಿಗೋಸ್ಕರ ಸ್ವಲ್ಪ ಸಮಯ ನಾವು ನಡೆಸ್ತಾ ಇದ್ವಿ. ಯಾಕಂದ್ರೆ ಅವರಿಗೆ ಇಲ್ಲಿ ಲೆಕ್ಕ, ಅವರಿಗೆ ಆ್ಯಕ್ಚುಲಿ ಲೆಕ್ಕ ಬರೋದಿಲ್ಲ ನನ್ನ ಅಜ್ಜಿಗೆ. ಆದರೆ ಬಾಯಲ್ಲೇ ಕೌಂಟ್ ಮಾಡ್ತಾರೆ. 500, 800, 1000 ಲೆಕ್ಕ ಇಡಿ ಬಾಯಲ್ಲೇ ಕೌಂಟ್ ಮಾಡಿ ಲೆಕ್ಕ ಕೊಡ್ತಾರೆ ಅವರು. ಅಷ್ಟು ಫಾಸ್ಟ್ ಇದೆ. ನನ್ನ ತಾಯಿ ಕ್ಯಾಲ್ಕುಲೇಟ್ರಲ್ಲಿ ಮಾಡುವಾಗ ನನ್ನ ಅಜ್ಜಿ ಬಾಯಲ್ಲಿ ಹೇಳಿ ಅದಕ್ಕಿಂತ ಮುಂಚೆ ಲೆಕ್ಕ ಕೊಡ್ತಾಯಿದ್ರು ಟೋಟಲ್. ಅವರು ಅಷ್ಟಿದೆ. ಅವರು ನೋಟದ ಪರಿಚಯ ಇಲ್ಲ. ಅಂದರೆ ಇದು 10 ನಂಬರ್ದು ಅಂತ ಹೇಳಿಲ್ಲ. ಆ ನೋಟು ಕಲರ್ ನೋಡಿ ಇದು 10 ರೂಪಾಯಿ 20 ರೂಪಾಯಿ ಅಂತ ಗೊತ್ತಿರೋದು ಅವರಿಗೆ. ನನ್ನ ಅಜ್ಜಿಗೆ ಹೊಸ ನೋಟು ಬಂದರೆ ಯಾರಾದ್ರು ಹೇಳಬೇಕು ಇದೆಷ್ಟು ಅಂತ. 20 ರೂಪಾಯಿದ ನೋಟ್ ಹೊಸದು ಬಂದರೆ ಅದು 20 ರೂಪಾಯಿದು ನೋಟ್ ಅಂತೇಳಿ ಅದನ್ನು ತಲೆಯಲ್ಲಿ ಇಟ್ಕೋತಾರೆ. ಆಮೇಲೆ ಒಂದು 20, ಇದು 10, ಇದು 100 ಅಂತ ಕೌಂಟ್ ಮಾಡೋದು ಬಾಯಲ್ಲೆಲ್ಲ. ನಿಮಗೆ ಮೊಮ್ಮಕ್ಕಳಿಗೆ ಮೊದಲು ಏನಾದ್ರು ಬೇಕು ಅಂತ ಹೇಳಿದ್ರೆ ಮನೆ ಒಳಗಿಂದಲೇ ಬಂದ. ಹೌದು, ನಾನು ಬರೋದು ಏನಿಲ್ಲ, ಫಸ್ಟ್ ನಾನು ಬಂದರೆ ಸೀದಾ ಬರೋದು, ಅಲ್ಲಿ ಬ್ಯಾಗ್ ಇಡೋದು, ಇಲ್ಲಿ ಬಂದು ಇಲ್ಲೊಂದು 4 ಬಾಳೆಹಣ್ಣು, ಒಂದು ಜ್ಯೂಸು, ಅಲ್ಲಿ ಸೋಡದ ಬಾಟ್ಲಿ ಎಲ್ಲ ಉಂಟು, ಅದನ್ನೆಲ್ಲ ಕುಡಿದು ಮತ್ತೆ ಹೊರ ಹೋಗೋದು. ಅಲ್ಲಿ ಫಸ್ಟಿಗೆ ಇಲ್ಲಿದ್ದು ಅಲ್ಲೊಂದು ಸ್ವಲ್ಪ ಮುಗಿಸಿ ಮಾತಾಡ್ಲಿಕ್ಕೆ ಹೋಗೋದು ಬಾಕಿ ಅವರಾದ್ರೆ. ಅದಕ್ಕಿಂತ ಮುಂಚೆ ಇಲ್ಲ. ಬರೋದು ಬಸ್ಸಲ್ಲಿ ಬರುವಾಗಲೇ ತಲೆಯಲ್ಲಿ ಇಲ್ಲಿ ಅಂಗಡಿಯಲ್ಲಿ ಏನು ತಿನ್ನೋದು ಅಂತೇಳಿ ಅದೇ ತಲೆಯಲ್ಲಿ ಹಿಡ್ಕೊಂಡು ನಾವು ಇಲ್ಲಿ ಬರೋದು. ಬೊಂಬೈ ಮಿಠಾಯಿ ಆವಾಗ. ಈಗ ಅದೆಲ್ಲ ಇಲ್ಲ. ಒಂದು ಇದು ಆವಾಗಿದ್ದು ತೆನಸೆಲ್ಲ, ಚಾಕ್ಲೇಟ್ ಎಲ್ಲ. ಹೌದು, ಆ ಮಂಗಳೂರಲ್ಲಿ ಸಿಟಿಯಲ್ಲಿ ಸಿಗ್ತಾ ಇರಲಿಲ್ಲ. ಇಲ್ಲಿ ಸಿಗುದು ಚಿಕ್ಕ ಚಿಕ್ಕ ಮಿಠಾಯಿಸ್ ಎಲ್ಲ. ಬೆಂಡಿ ನಾವು ತಿಂದಷ್ಟು ಬೆಂಡಿ ಯಾರು ತಿಂದಿರ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ನಾವು ಇಲ್ಲಿದ್ರೆ 1 ತಿಂಗಳಲ್ಲಿ ಆಕ್ಚುಲಿ ಅವರಿಗೆ ಹೋಗುದು 10 ದಿವಸಕ್ಕೊಂದು ಬಟ್ಲಿ ಖಾಲಿ ಆಗ್ತಿತ್ತು. ನಾವು ಬಂದ್ರೆ 4 ದಿವಸಕ್ಕೆ ಮುಗಿತಾ ಇತ್ತು. ಹಿಡ್ಕೊಂಡು ಕಿಸೆಯಲ್ಲಿ ಹಾಕೋದು ಓಡುದು. ಅಂದ್ರೆ ಆಡ್ಲಿಕ್ಕೆ ಒಂದಷ್ಟು ಅಲ್ಲಿ. ಮತ್ತೆ ನಮ್ದು ಫ್ರೆಂಡ್ ಸರ್ಕಲ್ ತುಂಬಾ ಇದ್ದಾರಲ್ಲ, ಎಲ್ರಿಗೂ ಹಂಚೋದು.
ನಂದು ಎಲ್ಲರಿಗೂ ಆಗ್ತದ. ಮತ್ತು ಈ ಹೋಟ್ಲಲ್ಲಿ ನಾನು ಎಷ್ಟು ಫ್ರೆಂಡ್ಸ್ಗೆ ಆವಾಗ ನನ್ನ ಅಜ್ಜನೇ ಏನು ಹೇಳೋದಿಲ್ಲ ನನಗೆ. ಕ್ರಿಕೆಟ್ ಆಡ್ಕೊಂಡು ಬರೋದು, ನಾನೇ 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಎಲ್ಲರೂ ಹಿಡ್ಕೊಂಡು ಬಂದು ಚಹಾ ಕುಡಿಸೋದು, ತಿನ್ನಿಸೋದು, ಕಳಿಸೋದು. ಏನು ಹೇಳಲಿಕ್ಕಿಲ್ಲ. ಎಷ್ಟು 10-12 ಜನ ಬರ್ತಾಯಿದ್ರು. 10 ಜನ ಉಪ್ಪಾಡು ಕೊರ್ಲೆ ಫ್ರೀ ಮಲ್ಲೇಜ್ ಬೋರ್ಡ್ ಆಯ್ತು ಅಂತೀನಿ, ಉಳ್ಳಿ ಮಲ್ಲ ಉಳ್ಳಿ ಎಲ್ಲ. ಆಮೇಲೆ ಪಾಪ ಅವರು ಮತ್ತೆ ಸ್ವಲ್ಪ ಅವರಿಗೂ ಕೂಡ ಹೆಲ್ತ್ ಇಶ್ಯೂ ಆಗಿ, ಯಾಕಂದರೆ ಅಜ್ಜನಿಗೆ ಯಾಕಂದರೆ ಚಿಕ್ಕಮ್ಮಂದು ನೋಡಿ ಅವರಿಗೆ ಅವರು ಕೂಡ ಪಾಪ ಮೆಂಟಲ್. ಅವರಂದರೆ ರೂಪೇಶ್ ತಾಯಿ ಅಂದರೆ ನನ್ನ ಅಜ್ಜನಿಗೆ ತುಂಬ ಪ್ರೀತಿ. ಯಾಕಂತ ಹೇಳಿದ್ರೆ ಅದಕ್ಕೊಂದು ವಿಷಯ ಇದೆ. ಅವರಿಗೆ ಅವ್ರ ಲಕ್ಕಿ ಅಂತೆ ನನ್ನ ಅಜ್ಜನಿಗೆ, ಮಕ್ಕಳು ಅವ್ರಿಗೆ ಲಕ್ಕಿ ಅಂತ ಇತ್ತು. ಈ ಹೋಟೆಲು ಅಂಗಡಿ ಎಲ್ಲ ಮಾಡಿದ್ದು ಅವರು ಹುಟ್ಟಿದ ನಂತರ ಅಂತ ಅವ್ರು ಹೇಳೋದು. ಸೊ ಆ ಲಕ್ಕಿ ಅವರಿಗೆ, ಈ ಲಕ್ಕಿ ಚಾಪ್ ಅಂತೇಳಿ ಅವರಿಗೆ ತುಂಬ ಪ್ರೀತಿ ಇತ್ತು. ಬಟ್ ಅವರನ್ನು ಹುಷಾರಿಲ್ಲದಾಗ ಫಸ್ಟಿಗೊಮ್ಮೆ ಆಯಿತು ಮದುವೆ ಟೈಮಲ್ಲಿ ಅವ್ರು ಹೇಳಿದ್ರಲ್ಲ ಸ್ಟಾರ್ಟಿಂಗ್, ಆವಾಗ ಆಯಿತು, ಅದನ್ನು ಹುಷಾರಾಯಿತು. ಅದರಿಂದ ಪುನಃ ಶುರುವಾಗಿ ಆಗ ಅಜ್ಜನಿಗೆ ಕೂಡ ಏಜ್ ಆಗಿತ್ತು ತುಂಬ. ಅಂದರೆ ಆಯಿತು ಅವ್ರಿಗೆ ಕೂಡ 60 ಆಗಿದೆ, 65-70 ಆಗಿದೆ ಚಿಕ್ಕಮ್ಮನಿಗೆ ವಾಪಸ್ ಇದ್ದ. ಅವ್ರಿಗೆ ಹೆಲ್ತ್ ಸಪೋರ್ಟ್ ಮಾಡಲಿಲ್ಲ ಅಜ್ಜನಿಗೆ, ಆ ಟೆನ್ಷನ್ ತಗೊಳ್ಳೋದು. ಆವಾಗ ಅವರಿಗೂ ಕೂಡ ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಆದರು. ಅಂದರೆ ನಾವು ಅವರನ್ನು ಕಳ್ಕೊಳ್ಳೋ ಪರಿಸ್ಥಿತಿ ಬಂತು. ಅದೇ ಬಾಂಡಿಂಗ್ ಹೇಗಿತ್ತು ರೂಪೇಶ್ ಅಕ್ಕ ತಂಗಿ ತಮ್ಮಂದೆಲ್ಲ ಇಲ್ಲಿಯಾ? ಹೌದು. ಅಂದರೆ ಅವರು ಅಜ್ಜನಿಗೆ ಇವರು 3 ಅಂದರೆ ಪ್ರಾಣ. ಅವರೇ ಮೊದಲು ಒಂದು ಏನಂತೇಳಿ ಅಜ್ಜ ಯಾರಿಗೂ ಪಾರ್ಶಿಯಾಲಿಟಿ ಮಾಡ್ತಾ ಇರಲಿಲ್ಲ ಮೊಮ್ಮಕ್ಕಳಲ್ಲಿ, ಎಲ್ಲರೂ ಒಂದೇ. ಹಾಂ, ಆದರೆ ಅವರು ಚಿಕ್ಕದಿರುವಾಗ ಇಲ್ಲೇ ಇದ್ರಲ್ಲ, ನಾನು ಹೇಳಿದ್ನಲ್ಲ ಹುಷಾರಿಲ್ಲ, ಆಗ ಒಳ್ಳೆ ನೋಡ್ಕೊಂಡಿದ್ದಾರೆ. ಅವರಿಗೆ ಏನು ಬೇಕು ಏನು ಬೇಡ ನನ್ನ ಅಜ್ಜ ಫುಲ್ಫಿಲ್ ಮಾಡಿದ್ದಾರೆ. ಹಾಂ, ಯಾಕಂದರೆ ಅಜ್ಜ ಅವರಿಗೆ ತಾಯಿ ಪ್ರೀತಿ ಸಿಗ್ತಾ ಇಲ್ಲ ಅನ್ನೋದನ್ನು ತೋರಿಸ್ಲಿಲ್ಲ. ಯಾಕಂದ್ರೆ ತಾಯಿ ಪ್ರೀತಿ ಸಿಗೋದಂತೇಳಿ ಅವರು ಹುಷಾರಿಲ್ಲದ ಎಲ್ಲಿ ಅವ್ರಿಗೆ ಗೊತ್ತಾಗ್ತದ. ಆ ಟೈಮಲ್ಲಿ ಅಜ್ಜ ಅವರಿಗೆ ಅಷ್ಟು ಗೊತ್ತಾಗಬಾರ್ದು ಯಾವುದು ಅಂತೇಳಿ. ಯಾಕಂದರೆ ತಾಯಿ ಅಲ್ಲಿ ಅವರ ಗಂಡನ ಮನೆಯಲ್ಲಿದ್ದರು. ಆವಾಗ ಮಕ್ಕಳನ್ನು ಇಲ್ಲಿ ಕೂರಿಸಿ ಹೋಗ್ಲಿಕ್ಕೆ ಬಿಡ್ತಾ ಇರಲಿಲ್ಲ ನಾರ್ಮಲ್ ಅಜ್ಜ. ಯಾಕಂದರೆ ಗೊತ್ತು ತಾಯಿಯನ್ನು ನೋಡಿ ಇವರು ಎದುರುದು ಅದೆಲ್ಲ ಬೇಡ ಅಂತೇಳಿ ಇಲ್ಲೇ ಕೂರಿಸ್ಕೊಂಡು ಎಲ್ಲ ಅವ್ರದ್ದು ನೋಡ್ಕೊಂಡಿದ್ದಾರೆ. ಅವನು ಆಲ್ಮೋಸ್ಟ್ ಅಜ್ಜನ ಅಸಿಸ್ಟೆಂಟ್ ಆಗಿದೆ ರೂಪೇಶ್. ನನ್ನ ಈ ಅಂಗಡಿಗೆ ಗ್ರಾಸರಿ ನಾವು ಸಿಟಿಯಿಂದ ತರಬೇಕಲ್ಲ, ಅವ ರಿಕ್ಷಾದಲ್ಲಿ ಹೋಗಿ ಸಾಮಾನು ತರ್ತಾ ಇದ್ದಿದ್ದೆಲ್ಲ. ಎವ್ರಿ ಡೇ ಇಲ್ಲಿದ್ದಾಗ ರಜೆ ಇರ್ತದಲ್ಲ ಸ್ಕೂಲಿಗೆ, ಆವಾಗ ಎವ್ರಿ ಡೇ ಡ್ಯೂಟಿ ಒಂದು ಅದೇ. ಇವತ್ತು ಬೆಳಿಗ್ಗೆ ಅಜ್ಜ ಚೀಟಿ ಕೊಡ್ತಾರೆ, ಹೋಗೋದು ಎಲ್ಲ ರಿಕ್ಷಾದಲ್ಲಿ ಲೋಡ್ ಮಾಡೋದು. ಅಲ್ಲಿ ಒಂದು ಅಂಗಡಿಯಲ್ಲಿ ಸಿಗೋದಲ್ಲ ಅದು, ಇಡೀ ಈಗ ನಾವು ಉಪ್ಪಳ ಸಿಟಿ ತೋರಿಸ್ತೇನಲ್ಲ, ಅಲ್ಲಿ 20 ಅಂಗಡಿ ಹೋಗಿ ತರಬೇಕು. ಎಳೆ ಅಡಿಕೆಯಿಂದ ಹಿಡಿದು ಆ ಮಿಠಾಯಿಯಿಂದ ಹಿಡಿದು ಅಕ್ಕಿ ಬೇಳೆ ಎಲ್ಲ, ಅದು ಎಲ್ಲ ಡೈಲಿ ಪರ್ಚೇಸ್ ಇರ್ತದೆ. 20 ಅಂಗಡಿ ಹೋಗಿ ಇವನ್ ತರ್ತಾ ಇದ್ದ. ಆವಾಗ ಅವನಿಗೆ ಅವನು ಇದ್ದಿದ್ದೇ ಎಷ್ಟು ಹೇಳಿದ್ನಲ್ಲ, 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡಲ್ಲಿ 9th ಸ್ಟ್ಯಾಂಡರ್ಡಲ್ಲಿ ಇಲ್ಲೇ ಇದ್ದ ಅವನು. ಅಜ್ಜನಿಗೆ ಹೆಲ್ಪ್ ಎಲ್ಲ ಮಾಡ್ತಾ ಇದ್ದ. ಅದಕ್ಕೆ ನೀವು ಹೇಳಿಸಿ ಅವರಿಗೊಂದು ಆ ಪ್ರೀತಿ ಸ್ವಲ್ಪ ಜಾಸ್ತಿ ಇರ್ತದೆ. ಚಿಕ್ಕವನಂತೂ ಹೇಳಿದೆ ಬೇಡ, ಅವನು ಪಾಪ ತಾಯಿದು ಪ್ರೀತಿ ನನಗೆ ಅಷ್ಟು ಸಿಗಲಿಲ್ಲ. ಅದಕ್ಕೆ ಇವರಿಗೆ ಅದು ಇದಿತ್ತು ಅಜ್ಜನಿಗೆ. ಅದಕ್ಕೆ ಅವರು ತುಂಬ ಪ್ರೀತಿ ಮಾಡ್ತಾರೆ. ಆದರೆ ನಮ್ಮ ಅಜ್ಜಿ ಆ 3 ಮಕ್ಕಳನ್ನು ದೇವರ ಥರ ನೋಡ್ಕೊಂಡಿದ್ದಾರೆ, ಅದರಲ್ಲಿ ಒಂದು ಮಾತಿಲ್ಲ. ಮತ್ತೊಂದು ನನ್ನ ಚಿಕ್ಕವರು. ಇದೇ ನಮ್ಮ ಊರು, ಇದು ನನ್ನ ಅಜ್ಜಿ ಮನೆ. ಇದನ್ನೆಲ್ಲ ಪಿನ್ನು ಎಲ್ಲ ತೋರಿಸಿದ್ದೇನೆ. ನಿಮಗೆ ಈಗ ಎಲ್ಲ ಪಬ್ಲಿಕ್ ಗೊತ್ತಾಗಿರ್ಬೋದು, ನಮ್ಮ ಕರ್ನಾಟಕದ ಜನತೆ ಗೊತ್ತಾಗಿರ್ಬೋದು ನಾವು ಬೆಳೆದಿರುವ ರೀತಿ ಏನು ಅಂತೇಳಿ. ನಾವು ಎಲ್ಲಿಂದ ಯಾವ ಬುಡದಿಂದ ಬಂದಿರೋರು, ನಮ್ಮ ಬೇರು ಏನು, ನಮ್ಮ ಬೇರು ಯಾರು, ನಾವು ಇವತ್ತು ಹೇಗೆ ಸುತ್ತಮುತ್ತಲ ಹೇಗಿದ್ದೇವೆ. ನಾವು ಒಂದೇ ಕೂಡು ಕುಟುಂಬ ಥರ ಇದ್ದೇವೆ. ಅದರಲ್ಲಿ ರಿಲೇಟಿವ್ಸ್ ಮಾತ್ರ ಇಡೀ ಊರ ಜನಗಳು ಸೇರಿ ಒಂದು ಪ್ರೋತ್ಸಾಹ ಕೊಟ್ಟದ್ದಕ್ಕೆ ನನ್ನ ತಮ್ಮ ಆಗಲಿ ನಾನಾಗಲಿ ಈ ಒಂದು ಮಟ್ಟಕ್ಕೆ ಬೆಳಿಬಹುದು ಅಂತೇಳಿ. ಅವನು ಸೆಲೆಬ್ರಿಟಿ ಜೀವನದಲ್ಲೊಂದು ಬೆಳೆದ, ನಾನು ಒಂದು ಕಾರ್ಪೊರೇಟ್ ಲೆವೆಲಲ್ಲಿ ಕೆಲಸ ಮಾಡ್ಕೊಂಡು ಬಂದೆ. ಆದರೆ ಎಲ್ಲದಕ್ಕೂ ಒಂದು ಮೋಟಿವೇಶನ್ ಅಂತ ಬೇಕು. ಸೋತಾಗ ಅದು ಕೊಡೋದು ಈ ಮಣ್ಣು ನಮಗೆ, ಈ ಊರಿನ ಮಣ್ಣು ನಮಗೆ ಅದು ಕೊಡ್ತದೆ, ಈ ಊರಿನ ಜನರ ಪ್ರೀತಿ ನಮಗೆ ಕೊಡ್ತದೆ. ಅದಕ್ಕೆ ನಾನು ಯಾವಾಗಲೂ ಹೇಳೋದು, ಎಲ್ಲರಿಗೆ ಎಲ್ಲ ಕಾಣ್ತದೆ, ಎಲ್ಲ ಬೆಳೆದಿದ್ದು ಸಕ್ಸಸ್ ಲೈಫ್ ಎಲ್ಲ ಕಾಣ್ತದೆ. ಆದರೆ ಹಿಂದುಗಡೆ ಇರೋದು ಯಾರಿಗೆ ಕಾಣೋದಿಲ್ಲ. ಆದರೆ ಹಿಂದುಗಡೆ ಎಷ್ಟು ಜನರ ಪ್ರೀತಿ ಇತ್ತು, ವಾತ್ಸಲ್ಯ ಇತ್ತು, ಎಷ್ಟು ಜನರ ಸಪೋರ್ಟ್ ಇತ್ತು, ಅದು ಯಾರಿಗೂ ಗೊತ್ತಾಗೋದಿಲ್ಲ. ಅದಕ್ಕೆ ಇವತ್ತೊಂದು ಈ ಆಪರ್ಚುನಿಟಿ ನೀವು ನಂಗೆ ಮಾಡಿಕೊಟ್ಟೆ. ಅದಕ್ಕೆ ಸುರಾಜ್ ನಿಮಗೂ ಕೂಡ ನಾನು ತುಂಬ ಇದು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ನಿಮಗೆ ಒಂದು ಆರಾಮದಲ್ಲಿ ಏನೋ ಒಂದು ಮಾಡ್ಕೊಂಡು ಹೋಗೋದಿದೆ. ಬಟ್ ಪ್ರತಿಯೊಂದು ಪ್ರತಿ ಪಾಯಿಂಟನ್ನು ನೀವು ಒಂದು ಸ್ವೀಕಾರ ಮಾಡಿ ಅದನ್ನು ಕರೆಕ್ಟಾಗಿ ತೋರಿಸಿ. ಯಾಕಂದ್ರೆ ನನಗೆ ಯಾರು ಅವನ ಹಿಂದೆ ಇದ್ದರು ಅವರು ಪ್ರತಿಯೊಬ್ಬರು ಜನಗಳಿಗೆ ಗೊತ್ತಾಗಬೇಕನ್ನೋ ನನ್ನ ಉದ್ದೇಶ ಅದು ಬೇಕಿತ್ತು. ಅದನ್ನು ನೀವು ಮಾಡಿಕೊಟ್ರಿ.
ಇನ್ನೂ ಇದೆ, ಇಲ್ಲಿಗೆ ಮುಗಿಲಿಲ್ಲ. ಇನ್ನೊಂದು ಕ್ಲಬ್ ಇದೆ, ನಂದು ಗುತ್ತು ಮನೆ ಇದೆ. ಆ ಗುತ್ತು ಮನೆಯಲ್ಲಿ ನಮ್ಮ ಹಿರಿಯರಿದ್ದಾರೆ, ಅಲ್ಲಿ ನಮ್ಮ ಮಾವ ಇದ್ದಾರೆ, ಅವರೊಂದು ಇಂಟ್ರೊಡ್ಯೂಸ್ ಮಾಡ್ತೇನೆ. ಅದನ್ನೆಲ್ಲ ಒನ್ ಬೈ ಒನ್ ಆಗಿ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಂಡು ನಾನು ಜನರಿಗೆ ತಿಳಿಸ್ತೇನೆ. ಇದಿಷ್ಟು ರೂಪೇಶ್ ಶೆಟ್ಟಿಯ ಅಜ್ಜಿ ಮನೆ ಹೇಗಿದೆ, ಸುತ್ತಮುತ್ತಲು ಯಾರಿದ್ದಾರೆ, ಮನೆಯಲ್ಲಿ ಯಾರಿದ್ದಾರೆ, ಮನೆಯವ್ರ ಹತ್ರ ಮಾತಾಡಿಸಿದ್ವಿ, ಎಲ್ಲರ ಹತ್ರ ಮಾತಾಡಿಸಿದ್ವಿ. ಇದು ಈ ವಿಡಿಯೋ, ಅಜ್ಜಿ ಮನೆಯ ವಿಡಿಯೋ. ಸೊ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.